ಇಂಟರ್ವ್ಯೂ, ಸೋಷಿಯಲ್ ಮೀಡಿಯಾ ಲೈವ್ ಕಮೆಂಟ್ಸ್ಗಳಲ್ಲಿ ನಟಿಯರು ಕೆಲವೊಮ್ಮೆ ಮುಜುಗರಕ್ಕೀಡಾಗುವ ಪ್ರಶ್ನೆಗಳನ್ನು ಎದುರಿಸುತ್ತಾರೆ. ಕೆಲವರು ಇಂತಹ ಪ್ರಶ್ನೆಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರಿಸಿ ಪ್ರಶ್ನೆ ಕೇಳಿದವರ ಬಾಯಿಯನ್ನು ಮುಚ್ಚಿಸುತ್ತಾರೆ. ಆದರೆ ಇನ್ನು ಕೆಲವು ನಟಿಯರು ಉತ್ತರ ನೀಡಲಾಗದೆ ಮುಜುಗರಕ್ಕೊಳಗಾಗ್ತಾರೆ. ನಂತರ ಇದನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಮುಂಗಾರು ಮಳೆ 2 ಚಿತ್ರದ ನಟಿ ಕನ್ನಡತಿ ನೇಹಾ ಶೆಟ್ಟಿಗೆ ಇದೇ ಪರಿಸ್ಥಿತಿ ಎದುರಾಗಿದೆ. ಗಣೇಶ್ ಅವರ ಜೊತೆ ಮುಂಗಾರು ಮಳೆ 2 ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನೇಹಾ ಇದೀಗ ತೆಲುಗು ಚಿತ್ರಗಳಲ್ಲಿ ಕೂಡ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ತೆಲುಗು ಚಿತ್ರವೊಂದರ ಟ್ರೈಲರ್ ರಿಲೀಸ್ ಸಮಾರಂಭದಲ್ಲಿ ನೇಹಾ ಶೆಟ್ಟಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಆಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೇಹಾ ಶೆಟ್ಟಿ ಹಾಗೂ ಸಿದ್ದು ಜೊನ್ನಲಗದ್ದ ನಟಿಸಿರುವ ಡಿಜೆ ಅಲ್ಲು ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನೇಹಾ ಶೆಟ್ಟಿ, ನಾಯಕ ಸಿದ್ದು, ನಿರ್ದೇಶಕ ಸೇರಿದಂತೆ ಇಡೀ ಚಿತ್ರತಂಡವೇ ಹಾಜರಾಗಿತ್ತು. ಇದೊಂದು ರೊಮ್ಯಾಂಟಿಕ್ ಸಿನಿಮಾವಾಗಿದ್ದು, ಟ್ರೈಲರ್ನಲ್ಲಿ ಬರುವ ದೃಶ್ಯವೊಂದರಲ್ಲಿ ನಿನಗೆ ಎಷ್ಟು ಹುಟ್ಟು ಮಚ್ಚೆಗಳಿವೆ ಎಂದು ನಾಯಕ ನಾಯಕಿಯನ್ನು ಕೇಳ್ತಾನೆ. ಟ್ರೈಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ನಾಯಕ ಸಿದ್ದುವಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವ ಪತ್ರಕರ್ತರೊಬ್ಬರು, ಕೊನೆಯಲ್ಲಿ ಸಿನಿಮಾದಲ್ಲಿ ನಾಯಕಿ ಮೈಮೇಲೆ 16 ಹುಟ್ಟು ಮಚ್ಚೆಗಳಿವೆ ಎಂದು ತಿಳ್ಕೊಂಡಿದ್ದೀರಾ, ಆದರೆ ನಿಜ ಜೀವನದಲ್ಲಿ ಆಕೆಗೆ ಎಷ್ಟು ಹುಟ್ಟು ಮಚ್ಚೆಗಳಿವೆ ಎಂದು ತಿಳಿದುಕೊಂಡಿದ್ದೀರಾ ಎಂದು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದು, ನಾನು ನಿಮ್ಮ ಪ್ರಶ್ನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಸುಮ್ಮನಾಗ್ತಾರೆ. ಸಿದ್ದು ಜೊತೆ ವೇದಿಕೆಯಲ್ಲೇ ಇದ್ದ ನೇಹಾ ಶೆಟ್ಟಿ ಈ ಪ್ರಶ್ನೆ ಕೇಳಿ ನಕ್ರು. ನಂತರ ಟ್ವೀಟ್ ಮೂಲಕ తమಗೆ ವೇదికಯಲ್ಲಿ ಹೇಗೆ ముజుగరవాయిತು ఎంబుదನ್ನು ಹೇಳ್ಕೊಂಡಿದ್ದಾರೆ. హీరోయిన్ చేత 16 పుట్టుమచ్చలు అని చెప్పారు కదా, రియల్ గా తెలుసుకున్నారు ఎన్ని పుట్టుమచ్చలు ఉన్నాయి హీరోయిన్ కి? ఐ థింక్ ఐల్ అవాయిడ్ ది క్వశ్చన్ సార్. హీరోయిన్ చేత 16 పుట్టుమచ్చలు అని చెప్పారు కదా, రియల్ గా తెలుసుకున్నారు ఎన్ని పుట్టుమచ్చలు ఉన్నాయి హీరోయిన్ కి? ఐ థింక్ ఐల్ అవాయిడ్ ది ಕ್ವೆಶ್ಚನ್ ಸರ್. ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೇಳಲಾದ ಈ ಪ್ರಶ್ನೆ ಬಹಳ ಬೇಸರ ತರಿಸಿದೆ. ಪ್ರತಿಯೊಬ್ಬರು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಗೆ ಗೌರವ ನೀಡುತ್ತಾರೋ ಅದೇ ರೀತಿ ಇತರ ಹೆಣ್ಣು ಮಕ್ಕಳಿಗೂ ಗೌರವಿಸಬೇಕು ಎಂದು ಬರ್ಕೊಂಡಿದ್ದಾರೆ. ನೆಟ್ಟಿಗರು ಇದಕ್ಕೆ ಕಾಮೆಂಟ್ ಮಾಡಿ, ರಿಪೋರ್ಟರ್ ಈ ರೀತಿಯ ಪ್ರಶ್ನೆ ಕೇಳಿದ್ದು ತಪ್ಪು ಎಂದು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.